ಕಂಬಳ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿರುವ ದಾಖಲೆಯ ಓಟಗಾರ ಕ್ರೀಡಾರತ್ನ ಪುರಸ್ಕೃತ ಮಿಜಾರು ಅಶ್ವತ್ಥಪುರ ಶ್ರೀನಿವಾಸ್ ಗೌಡ ಅವರಿಗೆ ಅಭಿನಂದನಾ ಸಮಿತಿಯ ವತಿಯಿಂದ ಹುಟ್ಟೂರಿನ ಸನ್ಮಾನ ಕಾರ್ಯಕ್ರಮ ಮೂಡುಬಿದಿರೆಯ ಅಶ್ವತ್ಥಪುರ ಸಂತೆಕಟ್ಟೆಯ ವಿವಿಧೋದ್ದೇಶ ಸಭಾಂಗಣದಲ್ಲಿ ನಡೆಯಿತು. ಶಾಸಕ ಮೂಡುಬಿದಿರೆ ಕಂಬಳ ಸಮಿತಿಯ ಅಧ್ಯಕ್ಷ ಉಮಾನತ್ ಕೋಟ್ಯಾನ್ ಅಧ್ಯಕ್ಷತೆ ವಹಿಸಿ ಶ್ರೀನಿವಾಸ್ ಗೌಡ ಅವರನ್ನ ಸನ್ಮಾನಿಸಿ ಕಂಬಳ ಓಟಗಾರನ ಸಾಧನೆ ಕುರಿತು ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೀನಿವಾಸ ಗೌಡ ಅವರು ಮಾತಾಪಿತರು, ಕೋಣಗಳ ಯಜಮಾನರುಗಳು, ಹಿತೈಷಿಗಳು ಹಾಗೂ ಊರವರ ಸಹಕಾರವನ್ನ ಸ್ಮರಿಸಿಕೊಂಡರು. ಇದೇ ಸಂದರ್ಭ ಕೋಣಗಳ ಯಜಮಾನರಾದ ಇರುವೈಲು ಪಾಣೀಲ ಸತೀಶ್ ಚಂದ್ರ ಸಾಲಿಯಾನ್, ಪ್ರಸಾದ್ ನಿಲಯದ ಶಕ್ತಿ ಪ್ರಸಾದ್ ಶೆಟ್ಟಿ ಹಾಗೂ ನ್ಯೂ ಪಡಿವಾಳನ್ ಹರ್ಷವರ್ಧನ್ ಪಡಿವಾಳ್ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉಮಾನತ್ ದೇವಾಡಿಗ ಅವರನ್ನ ಗೌರವಿಸಲಾಯಿತು. ಬನ್ನೆ ಇಂಜಿನ ಬಂದ ಜೀವನ ಬಂದು ಬರ್ತೀನಾಯೇ ಆಯ ಒಂದು ಏನು ಬಲಿಪಲಿ ಎದ್ದು ನೆಲದ ಬಲಿಪಲಿ ಜಗತ್ತು అంటే ఎదురు జనల అన్న ఎదురు ఏమో పూజలు అంటే ఇని శ్రీనివాస్ గౌడ్ బలిపుని కొంచెం ఎరువు తప్పినవుడు ఆ ఎరువు గిడంతుండ మాత్ర ఎరువు బలిపుని అంచాండ మాత్ర శ్రీనివాస్ గౌడ్ ఆయన ప్రథమ స్థానం ఒక నెలకు సాధ్యత ఆపి అంచాండ ఎరువు గిడంతుంది అయితే